ಇದು ರಾಮಭಕ್ತನ ಕತೆ. ಕೂದಲೆಲ್ಲ ನೋಡುವಾಗ ಬೈತಾ ಇರ್ತಾರೆ. ಆಗಾಗ ಮಂದಿರ ಆಗಂಟು ಹೀಗೆ ಅದನ್ನು ತಗೋಗಲ್ಲ. ನೀವು ಶಿವರಾಜ್ ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ದು ದೊಡ್ಡ ಫ್ಯಾನ್ ಅಂತ. ನಾನು ಚಿಕ್ಕದಿಂದನೂ ಅವ್ರ ಚಿತ್ರ ನೋಡಿ ಬೆಳೆದಿರೋದು. ಭಾರತದಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನುವಂಥ ಕನಸನ್ನು ಹೊತ್ತವರು ಕೋಟ್ಯಾಂತರ ಜನ. ರಾಮ ಮಂದಿರ ನಿರ್ಮಾಣಕ್ಕೆ ಸಂಕಲ್ಪ ತೊಟ್ಟು ರಾಮ ಮಂದಿರ ನಿರ್ಮಾಣವೇ ತಮ್ಮ ಗುರಿ, ನಮ್ಮ ಜೀವನವೇ ರಾಮ ಮಂದಿರವನ್ನು ನಿರ್ಮಾಣಿಸುವುದು ಅಥವಾ ನಿರ್ಮಿಸುವುದು ಅಂತ ಹೊರಟವರು ಕೂಡ ಕೋಟ್ಯಾಂತರ ಜನ. ಇವರಲ್ಲಿ ಪುತ್ತೂರಿನ ಕೈಕಾರದ ಪ್ರವೀಣ್ ರೈ ಕೂಡ ಒಬ್ಬರು. ಅವರದ್ದು ಒಂದು ವಿಶೇಷತೆ ಏನು ಅಂತಂದರೆ, ರಾಮ ಮಂದಿರದ ಹೋರಾಟದಲ್ಲಿ ಅಥವಾ ರಾಮ ಮಂದಿರ ಆಗಬೇಕು ಅನ್ನುವಂತಹ ಒಂದು ಕನಸನ್ನು ಹೊತ್ತಿದ್ರು. ಅದರ ಜೊತೆಗೆ ಕಳೆದ ಬಾರಿ ರಾಮ ಮಂದಿರಕ್ಕೆ ಶಂಕುಸ್ಥಾಪನೆ ಆಗುವಂತಹ ಸಂದರ್ಭದಲ್ಲಿ ಅವರು ಒಂದು ತೀರ್ಮಾನಕ್ಕೆ ಬರ್ತಾರೆ. ನಾನು ಇನ್ನು ಮುಂದೆ ಕೂದಲು ತೆಗೆಯುವುದಿದ್ದಲ್ಲಿ ಅದು ರಾಮ ಮಂದಿರ ನಿರ್ಮಾಣ ಆದ ನಂತರ ಅಂತ. ಅವರನ್ನು ಮಾತನಾಡಿಸಬೇಕು. ಇವರೇ ಪ್ರವೀಣ್ ರೈ ಕೈಕಾರ. ಈಗ ಸಂಪೂರ್ಣವಾಗಿ 1.5 ವರ್ಷ ಆಗ್ತಾ ಬಂತು. ಕೂದಲು ಇಷ್ಟು ಬೆಳೆದಿದೆ, ಜೊತೆಗೆ ಗಡ್ಡವು ಇಷ್ಟು ಬೆಳೆದಿದೆ. ಪ್ರವೀಣ್ ಅವರೇ, ಯಾಕೆ ನೀವು ಇಂತಹ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೀರಿ? ಯಾಕೆಂದರೆ ನಮಗಂತ ಬೇರೆ ದೇವಾಲಯ ಇಲ್ಲ. ಮತ್ತು ರಾಮಂದು ಭಕ್ತ ನಾವು. ರಾಮ ಮತ್ತು ಹನುಮಂತಂದು ತುಂಬ ಭಕ್ತರು. ಮತ್ತು ನಮಗೊಂದು ಭವ್ಯವಾದ ಮಂದಿರ ಒಂದು ಬೇಕಾಗಿತ್ತು ನಮ್ಮ ಭಾರತ ದೇಶಕ್ಕೆ. ಆ ಸಂಕಲ್ಪದಿಂದ ಒಂದು ಹೊರಟಿದ್ವಿ. ಅದೇ ಈಗ ಆಗ್ತಾಯಿದೆ, ತುಂಬ ಚೆನ್ನಾಗಿ ಆಗ್ತಾಯಿದೆ. ಆದಷ್ಟು ಬೇಗ ಆಗಲಿ ಅಂತ ಹುಡುಕೋದು. ಈಗ ಕೂದಲು ಬಿಡೋದು ಅಷ್ಟು ಸುಲಭದ ಮಾತಲ್ಲ. ಕೂದಲು ಬಿಟ್ಟರೆ ತುಂಬ ಜನಕ್ಕೆ ಜಾಸ್ತಿ ಕೂದಲು ಬಂದ ಕೂಡಲೇ ತಲೆನೋವು, ಇಂಥ ಬೇರೆ ಬೇರೆ ಸಮಸ್ಯೆಗಳು ಬರ್ತವೆ. ನಿಮಗೆ ಆರಂಭದಲ್ಲಿ ಏನಾದರೂ ಸಮಸ್ಯೆಗಳಾಯ್ತಾ? ಇಲ್ಲ, ಯಾವುದೇ ಸಮಸ್ಯೆ ಇಲ್ಲ, ಯಾವುದೇ ಒಂದು ಕಿರಿಕಿರಿನೂ ಇಲ್ಲ. ಎಲ್ಲ ರಾಮನ ದಯದಿಂದ ಯಾವುದೇ ಒಂದು ವ್ಯತ್ಯಾಸನಾಗಿಲ್ಲ. ರಾಮನ ಭಕ್ತಿಯನ್ನು ಹೇಗೆ ತೋರ್ಪಡಿಸ್ತೀರಿ ನೀವು? ಏನಾದರೂ ಮಂತ್ರೋಚ್ಚಾರಣೆ ಮಾಡುವಂಥದ್ದು ಏನಾದರೂ ಮಾಡ್ತೀರಾ? ಜೈ ಶ್ರೀರಾಮ್ ಅಂತ ಹೇಳ್ತಾ ಇರ್ತೀನಿ. ಆಗ ಮತ್ತು ಎಲ್ಲರಿಗೂ ಮೆಸೇಜ್ ಮಾಡಬೇಕಾದ್ರೆ ಜೈ ಶ್ರೀರಾಮ್ ಅಂತಲೇ ಇದು ಮಾಡೋದು. ಯಾರಾದರೂ ಸಿಕ್ಕಿದ್ರೆ ಜೈ ಶ್ರೀರಾಮ್ ಅಂತಲೇ ಕೈ ಮುಗಿಯೋದು. ಈಗ ಇಷ್ಟು ಕೂದಲು ಬೆಳೆದಿದೆ, ಇದನ್ನು ತೆಗೆಯುವುದು ಯಾವಾಗ? 2024 ಅಂತ ಹೇಳ್ತಾ ಇದ್ದಾರೆ. ಅದು ನಿರ್ಮಾಣ ಆದ ತಕ್ಷಣ ಅಲ್ಲಿಗೆ ಹೋಗ್ಬೇಕು ಅಂತ ಒಂದು ಆಸೆ ಇದೆ. ಅಲ್ಲಿ ಹೋಗಿ ಬಂದು ತೆಗೆಯುವುದು? ಹೌದೌದು. ಈಗ ಎಷ್ಟು ವರ್ಷ? ಅಂದಾಜು 1.5 ವರ್ಷ ಆಯ್ತಾ? 1 ವರ್ಷ ಆಯಿತು. ಅದೇ ಕಲ್ಲು ಹಾಕಿದಾಗ ಸಂಕಲ್ಪ ಮಾಡ್ಕೊಂಡಿದ್ದು ನಮ್ದೊಂದು ಮಂದಿರ ಆಗಲೇಬೇಕು ಅಂತ. ನೀವು ಮನೆಯಲ್ಲಿ ಯಾರೆಲ್ಲ ಇರೋದು? ನಾನು ಮತ್ತು ನಮ್ಮ ತಾಯಿ. ಈ ನಿರ್ಧಾರ ತೆಗೆದುಕೊಂಡ ನಂತರ ನಿಮ್ಮ ತಾಯಿ ಏನು ಹೇಳಿದರು? ಅವ್ರಿಗೆ ಕೂದಲೆಲ್ಲ ನೋಡುವಾಗ ಬೈತಾ ಇರ್ತಾರೆ ಆಗಾಗ, ಯಾಕೆ ಅಂತ. ಆದರೆ ನಮಗೆ ರಾಮ ಮುಖ್ಯ ಆಗಿದೆ ತೆಗೆಂತ. ನಿಮ್ಮ ಗೆಳೆಯರು, ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ಸಂಬಂಧಿಕರು ಹೀಗೆ ಕೂದಲು ಬಿಟ್ಟಾಗ ಅವರಿಂದ ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ? ಅವ್ರಿಗೆ ಹೇಳ್ತಾ ಇರ್ತಾರೆ, ಏನಕ್ಕೆ ಬಿಟ್ಟಿದ್ಯಾ ಹಾಗೆ ಹೀಗೆ, ಸುಮ್ಮನೆ ತೆಗಿಯೋಕ್ಕಾಗಲ್ವಾ ಅಂತ. ನಾನು ಸೋಕಿಗೆ ಬಿಟ್ಟಿದ್ದಲ್ಲ, ನಾನು ನನಗಾಗಿ ರಾಮನಿಗೋಸ್ಕರ ಅದು ಭವ್ಯ ಮಂದಿರ ಆಗಬೇಕು ಅಂತ ಸಂಕಲ್ಪ ಮಾಡೇ ಬಿಟ್ಟಿರೋದು. ಎಲ್ಲರಿಗೂ ಹೇಳೋದು ಅದೇ ಥರ. ನಾನು ಅವರ ಮಾತನ್ನು ಕಿವಿಗೆ ಹಾಕೊಳ್ಳಲ್ಲ. ಹಾಗೆ ನಡೀತಾ ಇದೆ. ಅಂದರೆ ತುಂಬ ಜನ ಹೇಳ್ತಾರೆ ತೆಗೀರಿ ಅಂತ ಹೇಳ್ತಾ ಇರ್ತಾರೆ. ಫ್ಯಾಮಿಲಿ ಮೆಂಬರ್ಸ್ ಸುಮಾರು ಜನ ಹೇಳ್ತಾ ಇರ್ತಾರೆ, ನೋಡೋಕ್ಕಾಗಲ್ಲ ಹಾಗೆ ಈಗ ಅಂತ. ಪರವಾಗಿಲ್ಲ ಅಂತ, ನಾ ಇರೋದೇ ಈ ಥರ ಅಂತ. ಈ ನಿರ್ಧಾರ, ಈಗ ಬೇರೆ ರೀತಿಯ ನಿರ್ಧಾರಗಳನ್ನು ತಗೊಳ್ಳೋರು ತುಂಬ ಜನ ಇದ್ದಾರೆ. ಚಪ್ಪಲ್ ಹಾಕಲ್ಲ ಅಥವಾ ಬೇರೆ ಬೇರೆ ನಿರ್ಧಾರ. ಯಾಕೆ ಕೂದಲೇ ಬಿಡಬೇಕು ಅಂತ? ಕೂದಲೇ ಬಿಡ್ಬೇಕಂತೇನಿಲ್ಲ, ಅದು ಮನಸ್ಸಲ್ಲಿ ಬಂದಿದ್ದೇ ಅದು ಮೊದಲಾಗಿ ಇರಲಿ ಅಂತ. ಒಂದು ಈ ಥರ ಇದ್ರೇ ಆಗೋದು ಅಂತ, ಇಲ್ಲಾಂದರೆ ಯಾವುದಕ್ಕೂ ಆಗಲ್ಲ. ಚಪ್ಪಲಿ ಹಾಕ್ಲೇಬೇಕಾಗತ್ತೆ, ಅಲ್ಲಿ ಇಲ್ಲಿ ನಡಿಬೇಕಾರಲ್ಲ. ಅದಕ್ಕೋಸ್ಕರ ಕೂದಲು ಮತ್ತು ಮೇಂಟೆನೆನ್ಸ್ ಹೇಗೆ ಸರ್? ಕೂದಲು ಮೇಂಟೆನೆನ್ಸ್ ಎಷ್ಟು ಕಷ್ಟ ಅಂತ? ಮೇಂಟೆನೆನ್ಸ್ ಅಂತ ಏನು ಹಾಕಲ್ಲ ನಾನು. ಫುಲ್ ಯಾವುದೇ ಶ್ಯಾಂಪ್ ಆಗಲಿ ಯಾವುದು ಇದು ಹಾಕಲ್ಲ. ಯಾವುದೇ ಉತ್ಪನ್ನಗಳನ್ನು ನಾನು ಹಾಕೋದೇ ಇಲ್ಲ. ಖಾಲಿ ತಣ್ಣೀರಲ್ಲಿ ಸ್ನಾನ ಮಾಡೋದು ಅಷ್ಟೇ ಬೆಳಗ್ಗೆ, ಬೇರೆ ಯಾವುದೇ ಪ್ರಾಡಕ್ಟ್ ಯಾವುದು ಯೂಸ್ ಮಾಡಲ್ಲ. ಈಗ ನೀವು ಮುಂಚೆ ಸ್ನಾನ ಮಾಡೋದಕ್ಕೂ ಈಗ ಸ್ನಾನ ಮಾಡೋದಕ್ಕೂ ಬಹಳ ಹೊತ್ತು ಟೈಮ್ ತಗೊಳ್ಳುವ? ಟೈಮ್ ತಗೊಳ್ತದೆ, ಸುಮಾರು ಅರ್ಧ ಗಂಟೆ ಮೇಲಾಗುತ್ತೆ. ಈಗ ನಿಮ್ಮ ಕನಸೇನು? ರಾಮ ಮಂದಿರಕ್ಕೆ ಹೋಗೋದಾ? ಹೌದೌದು, ರಾಮ ಮಂದಿರಕ್ಕೆ ಹೋಗೋ ಕನಸೇ ಅದು. ಬೇಗ ನನಸಾಗಲಿ ಅಂತ ಕಾಯ್ತಾ ಇದೆ. ಫ್ಯಾಮಿಲಿಯಲ್ಲಿ ಬೇರೆ ಯಾರಿದ್ದಾರೆ? ಫ್ಯಾಮಿಲಿ ಅಣ್ಣ ಇದ್ದಾನೆ, ತಮ್ಮ, ಮತ್ತು ನನ್ನ ಅಕ್ಕ ಇದ್ದಾಳೆ, ಭಾವ, ಅವ್ರ ಮಗ. ಅವರೆಲ್ಲ ಏನು ಹೇಳ್ತಾರೆ? ಅವರು ಸುಮ್ಮನೆ ಹೇಳ್ತಾ ಇರ್ತಾರೆ, ಬೈತಾ ಇರ್ತಾರೆ. ನಮ್ಮ ಅಣ್ಣ ಅಂತೂ ಬೈತಾನೆ ಇರ್ತಾನೆ, ತೆಗಿಯೋಕ್ಕಾಗಲ್ಲ. ಅದೇ ಈಗೆಲ್ಲ ಅಡ್ಜಸ್ಟ್ ಆಗಿದ್ದಾರೆ. ಈಗ ಅವ್ರಿಗೆ ಗೊತ್ತಾಗಿದೆ ಇನ್ನು ತೆಗಿಯಲ್ಲ ಅಂತ. ಈಗ 2024 ತನಕ ಹೀಗೆ? ಹೌದು, ಮಂದಿರ ಆಗಂಟು ಹೀಗೆ. ಅದನ್ನು ಮುಟ್ಟಕ್ಕೋಗಲ್ಲ, ಅದ್ರ ಬಗ್ಗೆ ಚಿಂತೆನೂ ಮಾಡಲ್ಲ. ಈಗ ಮದುವೆ ಇಂಥದ್ದು ಏನಾದರೂ ಯೋಚನೆ? ಇಲ್ಲ.
ಯಾವುದು ಯೋಚನೆ ಇಲ್ಲ, ಎಲ್ಲ ರಾಮಂದೇ ಯೋಚನೆ ಅಷ್ಟೇ. ಮದುವೆ ಯೋಚನೆ ಇಲ್ಲ. ಇಲ್ಲ ಸದ್ಯದಲ್ಲಿ ಇಲ್ಲ, ಆಮೇಲೆ ನೋಡಬೇಕು. ಮತ್ತೊಂದು ಕೇಳ್ಪಟ್ಟೆ, ನೀವು ಶಿವರಾಜ್ ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ದು ದೊಡ್ಡ ಫ್ಯಾನ್ ಅಂತ. ಯಾಕೆ? ಅವರು ಮುಂಚೆ ನಾನು ಚಿಕ್ಕದಿಂದನೂ ಅವ್ರ ಚಿತ್ರ ನೋಡಿ ಬೆಳೆದಿರೋದು ಒಂದು, ಮತ್ತು ನನಗೆ ತುಂಬ ಇಷ್ಟ ಆದ ವ್ಯಕ್ತಿಗಳವರು. ಮತ್ತು ಪುನೀತ್ ರಾಜ್ಕುಮಾರ್ ಅವ್ರದ್ದು ನಮ್ಮ ಮನೇಲಿ ಫೋಟೋನೂ ಇದೆ. ಅವರು ಮಾಡಿರೋ ಅದು ನಮಗೆ ಮುಂಚಿನನೇ ಗೊತ್ತಿತ್ತು, ಜನರಿಗೆ ಈಗ ಗೊತ್ತಾಗ್ತಿದೆ. ನನಗೆ ಮುಂಚಿನನೇ ಗೊತ್ತಿತ್ತು ಸಹಾಯ ಮಾಡೋದೆಲ್ಲ. ಯಾಕೆ ನಾವು ಒಂದೊಂದು 2 ಸತಿ ಮನೆಯೆಲ್ಲ ಹೋಗಿದ್ವಿ. ಮತ್ತು ಪುನೀತ್ ರಾಜ್ಕುಮಾರ್ದು ವಂಶಿ ಶೂಟಿಂಗಲ್ಲೆಲ್ಲ ನಾವು ಅಲ್ಲೇ ನಮ್ಮ ಏರಿಯಾದಲ್ಲಿ ಆಗ್ತಾಯಿದ್ದು, ಒಂಟಿಕೊಪ್ಪಲಲ್ಲಿ. ಅವ್ರು ಸುಮಾರು ಸಲ ಮೀಟ್ ಮಾಡ್ತಾಯಿದ್ದ. ಅವ್ರಿಗೂ ಗೊತ್ತಿತ್ತು ಫ್ಯಾನ್ ಅಂತ. ಈಗ ನೀವು ಪುನೀತ್ ರಾಜ್ಕುಮಾರ್ ಫೋಟೋಗೆ ಪೂಜೆ ಮಾಡ್ತೀರಿ, ಹೌದಾ? ಹೌದು, ಪುನೀತ್ ರಾಜ್ಕುಮಾರ್ ಪೂಜೆ ಮಾಡ್ತೀನಿ. ನಮ್ಗೆ ಯಾವ ಸಹಾಯ ಮಾಡಲ್ಲ, ಬೇರೆಗೆ ತುಂಬ ಜನಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತು ಸುಮಾರು ವಿದ್ಯಾರ್ಥಿಗಳಿಗೆಲ್ಲ ಅಲ್ಲಿ ಆಶ್ರಮ ಎಲ್ಲ ಇರ್ತಿ, ಶಕ್ತಿಧಾಮ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ. ನೀವು ಪುತ್ತೂರಿನ ನೀರ್ಪಾಡಿಯವರು ಅಥವಾ ಪುತ್ತೂರಿನ ಕೈಕಾರದವರು. ಒಂಟಿಕೊಪ್ಪಲ್, ಮೈಸೂರು ಇದು ಹೇಗೆ ಲಿಂಕು? ಅದು ನಮ್ಮ ತಂದೆ ಇದ್ದಿದ್ದಲ್ಲಿ KSRTC ಇದ್ರು ಅವರು. ಅವಾಗ ಚಿಕ್ಕಂದು ನಾವು ಅಲ್ಲೇ ಇದ್ದಿದ್ದು, 28 ವರ್ಷ ಅಲ್ಲೇ ಇದ್ದು ಒಂಟಿಕೊಪ್ಪಲಲ್ಲೇ. ಅಲ್ಲೇ ಎಲ್ಲ ಬೆಳೆದಿದ್ದೆಲ್ಲ ಅಲ್ಲೇ, ಸ್ಕೂಲು ಕಾಲೇಜೆಲ್ಲ ಅಲ್ಲೇ ಆಗಿದ್ದು. ಅದಾದ ನಂತರ ನನ್ನ ತಂದೆ ತೀರೋದ ಮೇಲೆ ಇಲ್ಲಿಗೆ ಬಂದ. ತಾಯಿ ಊರು ಇದು, ಹಾಗಾಗಿ ಮನೆ ಕಟ್ಟಿ ಇಲ್ಲೇ ವಾಸವಾಗಿ. ಈಗ ನೀವು ಎಷ್ಟು ತನಕ ಓದಿದ್ದೀರಿ? ನಂದು PU ಆಗಿದೆ. ಈಗ ಏನು ಮಾಡ್ತಿದ್ದೀರಿ? ನಾನು ಇದು ಬೆಳಿಗ್ಗೆ ಹೊತ್ತು ಕೋಳಿ ಸಾಕಣೆಗೆ ಹೋಗ್ತೀನಿ, ಅಂಗಡಿಗೆ ಕೋಳಿ ಹಾಕ್ಲಿ, ಲೈನ್ ಸೇಲ್ ಅಷ್ಟೇ. ಅದಾದಮೇಲೆ ಮನೆಯಲ್ಲೇ ಇರ್ತೀನಿ ಆರಾಮ್. ಕೋಳಿ ಯಾರ್ದು? ಕೋಳಿ ಬೇರೆ ಬೇರೆ, ಭಾರತ್, ಅಕ್ಷಯ್ ಆ ಥರ ತೆಗಿತಾ ಇರ್ತೀವಿ. ಅದು ಲೈನ್ ಸೇಲ್ಗೆ. ಮತ್ತು ನಮ್ಮ ಗಾಡಿ ಅಂತ ರಮಾನಂದ್ರಿ ಅಂತ ಕೈಕಾರದವರು, ಅವ್ರ ಜೊತೆಲಿ ಕೆಲಸ ಮಾಡ್ತಾರೆ. ಎಷ್ಟೊತ್ತು ಕೆಲಸ? ಅದು 4:15 ಹೋದರೆ 11, 10:30 ಮುಗೀತದೆ ಮತ್ತೆ ಬಂದು ಮನೆಯಲ್ಲಿ. ಬೇರೆ ಮರು ದಿವಸ ಬೆಳಿಗ್ಗೆ 4:15. ಈಗ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಈಗೇನಾದರೂ ನಿರ್ಮಾಣಕ್ಕೆ ಉದ್ಘಾಟನೆಗಿಂತ ಮೊದಲು ಹೋಗುವಂಥ ಕನಸಿದೆಯಾ? ಇಲ್ಲ, ಅದು ಆದಾಗಲೇ ಆಗಬೇಕು ಅಂತ ಅರ್ಜೆಂಟ್ ಏನಿಲ್ಲ ನಮಗೆ. ಆಗೋದು ಚೆನ್ನಾಗಿ ಆಗಲಿ, ಆರಾಮಾಗಿ ಓಡಿ ಬರೋದು. ನೀವು ಈ ಶಂಕುಸ್ಥಾಪನೆ ಆದಾಗ ಕೂದಲು ಬಿಟ್ಟದ್ದು ಅಂತ ಹೇಳ್ತಿದ್ದೀರಿ. ಅದಕ್ಕಿಂತ ಮುಂಚೆ ಯಾವುದಾದ್ರೂ ಹೋರಾಟ ಇರ್ಬೋದು, ಅಥವಾ ಈ ರಾಮ ಮಂದಿರದ ಮಾಡಬೇಕು ಅನ್ನುವಂತಹ ತುಂಬ ಕೂಗುಗಳಿತ್ತು. ಆ ಒಂದು ಹೋರಾಟಗಳಲ್ಲಿ ಏನಾದರೂ ಭಾಗಿಯಾದವರ? 1-2 ಸತಿ ಹೋಗಿದ್ದೀನಿ ಇದೇ ಥರ. ಅವಾಗೆಲ್ಲ ಗಲಾಟೆ ಟೈಮಲ್ಲೆಲ್ಲ 2-3 ಸತಿ ಅಟೆಂಡ್ ಆಗಿದ್ದೀನಿ ಇದೇ ಥರ. ಮತ್ತು ಹಿಂದೂ ಪರ ಸಂಘಟನೆ ಯಾವುದೋ ಕರೆದ್ರು ನಾವು ಹೋಗ್ತಾ ಇರ್ತೀನಿ. ನಮ್ಮ ಹಿಂದೂ ಪರವಾಗಿ ಏನೇನು ನಡೀತಾ ಇದ್ರು ನಾನು ಅದು ಭೇಟಿ ಮಾಡ್ತೀನಿ ಇಲ್ಲಿ. ಈ ರಾಮನ ಭಕ್ತರು ತುಂಬ ಜನ ಇದ್ದಾರೆ, ಅವ್ರಿಗೆ ಏನು ಹೇಳಕ್ಕೆ ಇಚ್ಛಪಡ್ತೀನಿ? ರಾಮನ ಭಕ್ತರಿಗೆ ಏನೂ ಇಲ್ಲ, ಆದಷ್ಟು ಕೈಯಿಂದ ಸಹಾಯ ಮಾಡಿ, ಮತ್ತು ನಮ್ಮದು ಆದಷ್ಟು ಭವ್ಯವಾಗಿ ಆಗಲಿ ಅಂತ ಆಶೀರ್ವಾದ ಮಾಡ್ಕೊಂಡು ನಿಮ್ಮದು ಆಶಯ ಹಾಗೆ. ಈಗ ಪುನೀತ್ ರಾಜ್ಕುಮಾರ್ ಅವರ ಫೋಟೋಗೆ ಪೂಜೆ ಮಾಡ್ತಿದ್ರಿ. ಪುನೀತ್ ರಾಜ್ಕುಮಾರ್, ರಾಮ, ಶಿವರಾಜ್ ಕುಮಾರ್ ಎಲ್ಲರ ಭಕ್ತರಿಗೆ ನೀವು ಅವರ ಯಾವ ಗುಣವನ್ನು ನೀವು ಪಾಲನೆ ಮಾಡ್ತಾಯಿದ್ದೀರಿ? ಪಾಲನೆ ಅಂದರೆ ನಮಗೆ ಕೈಲಾದಷ್ಟು ಯಾರಿಗಾದ್ರು ಸಹಾಯ ಮಾಡೋದು, ಇದ್ದಷ್ಟು ಸಹಾಯ ಮಾಡೋದು, ಅದನ್ನು ಹೇಳ್ಕೊ ಹೋಗಬಾರ್ದು ಮತ್ತು ಅಷ್ಟೇ, ಇನ್ನೇನಿಲ್ಲ. ಮತ್ತು ಆಸೆ ಅಂದರೆ ಅವ್ರ ವ್ಯಕ್ತಿತ್ವ ನಮಗೆ ಅವ್ರ ಥರ ನಡಿಬೇಕು ಅಂತ. ಈ ಕೂದಲು ಬಿಟ್ಟಾಗ ನಿಮಗೆ ಬಹಳಷ್ಟು ಇಲ್ಲಿಗೆ ಮುಟ್ಟುವಂತಹ ರಿಯಾಕ್ಷನ್ ಕೊಟ್ಟದ್ದು ಪಾಸಿಟಿವ್ ಆಗಿ ಯಾರು? ಅಂದರೆ ಈ ಥರ ಬಿಟ್ಟಿದೆ ಅಂತ ಬಿಟ್ಟಿದ್ದು ಒಳ್ಳೇದು ಅಂತ ಹೇಳಿದವರು 1-2-3 ಜನ ಇದ್ದಾರೆ ತುಂಬ ಚೆನ್ನಾಗಿ ಒಳ್ಳೆ ಇದು ಕೆಲಸ ರಾಮನಿಗೋಸ್ಕರ. ಒಂದು ಪುಣೆಚೌರವ್ರು ಹೇಳಿದ್ದಾರೆ, ಸಂತೋಷ್ ಅಂತ, ಅವರು ಸುಮಾರು ಅಂತ ಹೇಳ್ತಾರೆ ರಾಮನಿಗೋಸ್ಕರ ಬಿಟ್ಟಿಲ್ಲ ನೋಡಿ, ಯಾರು ಇರ್ತಾರೆ ಈ ಥರ ಅಂತ, ಈ ಥರ ಭಕ್ತರು ಇರ್ತಾರ ಅಂತ ಸುಮಾರು ಜನ. ಬೈದವರು ಜಾಸ್ತಿ, ಹೊಗಳಿದವರು ಕಡಿಮೆ? ಹೊಗಳಿದವರು ಕಮ್ಮಿ, ಬೈದವರೇ ಜಾಸ್ತಿ. ಬೈದವ್ರಿಗೆ ಏನು ಹೇಳ್ತೀವಿ? ಇಲ್ಲ ಪರವಾಗಿಲ್ಲಪ್ಪ, ಅವ್ರ ಬಾಯಿ ಪರವಾಗಿಲ್ಲ, ಅದರಲ್ಲಿ ನನಗೇನು ಬೇಜಾರು ಇಲ್ಲ, ಏನಿಲ್ಲ. ಅವರು ಕೂಡ ಬೈದದಲ್ಲ, ನೀವು ಚೆನ್ನಾಗಿ ಕಾಣಲಿ ಅಂತ ಹೇಳಿದ್ದಲ್ವಾ? ಅಷ್ಟೇ, ಬೈದಲ್ಲ ಅವರು, ಈ ಥರ ಕಾಣಲಿಕ್ಕೆ ಅಷ್ಟೇ, ನೋಡೋಕ್ಕಾಗಲ್ಲ ಅಂತ. ಈಗ ನೀವು ಕನ್ನಡಿ ನೋಡಿದಾಗ ಮೊದಲು ಚಂದ ಇದ್ರೆ ಈಗ ಚಂದ ಇದೆ? ಈಗ ಚೆನ್ನಾಗಿದೆ, ಈಗ ಸೂಪರ್ ಆಗಿದೆ. ಮೊದಲು ಸೂಪರ್ ಆಗಿದ್ದೆ, ಇದು ಚೆನ್ನಾಗಿದೆ ನನಗೆ, ಈಗಲೇ ಚೆನ್ನಾಗಿರೋದು. ರಾಮನ ಭಕ್ತಿಯಲ್ಲಿದ್ದೀರಿ, ಪುನೀತ್ ರಾಜ್ಕುಮಾರ್ ಅವರ ಆರಾಧನೆ ಮಾಡ್ತಾ ಇದ್ದೀರಿ, ರಾಮನಾಮವನ್ನು ಪ್ರತಿನಿತ್ಯ ಜಪಿಸ್ತಾ ಇದ್ದೀರಿ, ರಾಮ ಮಂದಿರದ ಕನಸನ್ನು ಹೊತ್ತಿದ್ದೀರಿ. ನಿಮ್ಮ ಕನಸು ಈಡೇರುವಂತಹ ಕಾಲ ಸನ್ನಿಹಿತ ಆಗ್ತಾ ಇದೆ. ನಿಮ್ಮ ಈ ತಪಸ್ಸು
ಈ ಕೂದಲು ಬಿಟ್ಟದಿರ್ಬೋದು, ಈ ತಪಸ್ಸು ಎಲ್ಲವೂ ಕೂಡ ಆದಷ್ಟು ಬೇಗ ಈಡೇರಲಿ, ರಾಮ ಮಂದಿರ ನಿರ್ಮಾಣ ಆಗಲಿ. ಆಗುವುದರ ಜೊತೆಗೆ ನೀವು ಕೂಡ ತೊಟ್ಟಿರುವಂತಹ ಈ ಒಂದು ಹರಕೆ ಅಥವಾ ಈ ಒಂದು ತಪಸ್ಸೇನಿದೆ ಅದು ಕೂಡ ಪೂರ್ಣಗೊಳ್ಳಿ. ನಿಮ್ಮ ಈ ಭಕ್ತಿಗೆ ನಮ್ಮದು ಕೂಡ ಒಂದು ಸಲಾಮ್ ಅಂತ ಹೇಳ್ತಾ, ರಾಮ ಮಂದಿರದ ಕನಸಿಗೆ ಅಥವಾ ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನುವಂತಹ ಹೋರಾಟ ಬಹಳಷ್ಟು ಜನರದ್ದು. ಶಂಕುಸ್ಥಾಪನೆ ಆದ ನಂತರ ನೀವು ಮಾಡಿದಂಥ ಕನಸಿಗೆ ಒಂದು ಸಲಾಮ್ ಹೇಳ್ತಾ, ಇದು ರಾಮಭಕ್ತನ ಕತೆ. ಪುತ್ತೂರಿನ ಕೈಕಾರದ ಪ್ರವೀಣ್ ರೈ ಎಂಬ ರಾಮಭಕ್ತ ತಲೆಗುದ್ದಲು ಗಡ್ಡ ಎಲ್ಲವನ್ನು ಬಿಟ್ಟು ಇದೀಗ 1.5 ವರ್ಷ ಆಯಿತು. 2024 ರಾಮ ಮಂದಿರ ನಿರ್ಮಾಣ ಆಗಬಹುದು ಅನ್ನುವಂತಹ ಲೆಕ್ಕಾಚಾರ ಇದೆ. ಇನ್ನೂ 2-3 ವರ್ಷ ಅವರ ಸಂಪೂರ್ಣ ಚಿತ್ರಣ ಬದಲಾಗಲಿಕ್ಕಿದೆ. ಅವರು ಹೀಗೆ ಇನ್ನೂ ತುಂಬ ಕೂದಲು ಬಿಡಲಿಕ್ಕಿದ್ದಾರೆ. ಅವರ ಈ ತಪಸ್ಸು ಯಶಸ್ವಿಯಾಗಿ ಈಡೇರಲಿ ಅನ್ನುವಂಥದ್ದು ನಮ್ಮ ಹಾರೈಕೆ. ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರ ಆರಾಧನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅವರಂತೆ ಸಹಾಯ ಹಸ್ತವನ್ನು ಚಾಚುವಂತಹ ಕೆಲಸವನ್ನು ತಾನು ತನ್ನ ಕೈಲಾದಷ್ಟು ಮಾಡ್ತೇನೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಅಂತಹ ಸಹಾಯ ಹಸ್ತ ಅವರಿಂದ ಮತ್ತಷ್ಟು ಆಗಲಿ ಅನ್ನುವಂಥ ಆಶಯದೊಂದಿಗೆ ನಿಮಗೆ ಆಲ್ ದಿ ಬೆಸ್ಟನ್ನು ಹೇಳ್ತಾ, ಇದು ಪುಟ್ಟ ರಾಮಭಕ್ತನ ಕತೆ. ಧನುಷ್ ಜೊತೆಗೆ ದಾಮೋದರ್ ದೊಂಡೊಲೆ, ಸುದ್ದಿ ನ್ಯೂಸ್, ಕೈಕಾರ, ಪುತ್ತೂರು. ಆಹ್ಲಾದಕರ ಅನುಭವ, ತಾಜಾತನ ಹಾಗೂ ರುಚಿಯೊಂದಿಗೆ ನಿಮ್ಮ ಮನಸ್ಸನ್ನ ಮುದಗೊಳಿಸಲು ಬಳಸಿ ವಿದ್ಯಾ ಕಾಫಿ. For enquiry contact 08041722212 42100916. For trading and distribution contact 6366033581. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.